ಮಂಗಳೂರು ಮುಂಬೈ ಜನರ ಜೀವನಾಡಿ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ರೈಲಿಗೆ 25 ವರ್ಷಗಳ ಬಳಿಕ ಇದೀಗ ಹೊಸ ಕೋಚ್ಗಳನ್ನು ಅಳವಡಿಸುವ ಕಾರ್ಯ ಪ್ರಾರಂಭವಾಗಿದೆ. 25 ವರ್ಷಗಳ ಹಿಂದೆ ಪ್ರಾರಂಭವಾದ ಮತ್ಸ್ಯಗಂಧ ರೈಲು ಮುಂಬೈ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಜನರ ಜೀವನಾಡಿಯಾಗಿತ್ತು. ಯಾವಾಗಲೂ ತುಂಬಿಕೊಂಡೇ ಸಾಗುವ ಈ ರೈಲಿನ ಕೋಚ್ಗಳು ಹಳೆಯದಾಗಿತ್ತು. ಇಲ್ಲಿಯವರೆಗೆ ಬಂದ ಯಾವುದೇ ಪ್ರತಿನಿಧಿಗಳು ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಆದರೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಅವಿರತ ಶ್ರಮ ಈಗ ಫಲ ಕೊಟ್ಟಿದೆ. ಮಂಗಳೂರು ಮುಂಬೈ ನಡುವಿನ ಮತ್ಸ್ಯಗಂಧ ರೈಲನ್ನು LHB ಕೋಚ್ಗಳೊಂದಿಗೆ ಮೇಲ್ದರ್ಜೆಗೇರಿಸಬೇಕೆಂಬ ಬಹುದಿನಗಳ ಬೇಡಿಕೆ ಶೀಘ್ರದಲ್ಲೇ ನನಸಾಗಲಿದ್ದು, ಮಂಗಳೂರು ಮುಂಬೈ ನಡುವಿನ ಮತ್ಸ್ಯಗಂಧ ರೈಲಿನ ಪ್ರಯಾಣಿಕರಿಗೆ ಕೊನೆಗೂ ಸಂತಸದ ಸುದ್ದಿ ಸಿಕ್ಕಿದೆ. 25 ವರ್ಷಗಳ ಹಿಂದೆ ಆಗಿನ ಪ್ರಧಾನಿ AB ವಾಜಪೇಯಿ ಮತ್ತು ರೈಲ್ವೆ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನು ದೇಶಕ್ಕೆ ಸಮರ್ಪಿಸಿದ್ದರು. ದಿವಂಗತ ವಾಜಪೇಯಿ ಮತ್ತು ದಿವಂಗತ ಫೆರ್ನಾಂಡಿಸ್ ಅವರು ಮೇ 1, 1998ರಂದು ಮುಂಬೈನಲ್ಲಿ ಕೊಂಕಣ್ ರೈಲ್ವೆಯನ್ನು ದೇಶಕ್ಕೆ ಅರ್ಪಣೆ ಮಾಡುವ ವೇಳೆ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ಗೆ ಚಾಲನೆ ನೀಡಿದ್ದರು. 741 ಕಿಲೋಮೀಟರ್ ಪೂರ್ಣಗೊಂಡ KRCL ನೆಟ್ವರ್ಕ್ನಲ್ಲಿ ಓಡಿದ ಮೊದಲ ಪ್ರಯಾಣಿಕ ಸೇವಾ ರೈಲು ಇದಾಗಿದೆ. ಸುಮಾರು 17 ಗಂಟೆಗಳಲ್ಲಿ 882.5 ಕಿಲೋಮೀಟರ್ ಕ್ರಮಿಸಿದ ಮತ್ಸ್ಯಗಂಧವು ಕರ್ನಾಟಕ ಕರಾವಳಿಯುದ್ದಕ್ಕೂ ಪ್ರಯಾಣಿಕರ ಸಾರಿಗೆಯಲ್ಲಿ ಬದಲಾವಣೆ ತಂದಿತು. ಮುಂಬೈನಲ್ಲಿ ನೆಲೆಸಿರುವ ಸಾವಿರಾರು ಕರಾವಳಿ ಜನರು ಕಡೂರಿನ ಮೂಲಕ 30 ಗಂಟೆಗಳ ಬಸ್ ಪ್ರಯಾಣ ಅಥವಾ 40 ಗಂಟೆಗಳ ರೈಲು ಪ್ರಯಾಣವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ಅದನ್ನು ಈ ರೈಲು ನೀಗಿಸಿತ್ತು. ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ರೈಲು 25 ವರ್ಷಗಳ ಸೇವೆ ನೀಡಿದೆ. ಆದರೆ 25 ವರ್ಷಗಳಿಂದಲೂ ಅದೇ ಕೋಚ್ಗಳಿಂದ ಈ ರೈಲು ಸಂಚರಿಸುತ್ತಿತ್ತು. ಈ ನಡುವೆ ಮತ್ಸ್ಯಗಂಧ ರೈಲಿನ ಸೀಲಿಂಗ್ ಕುಸಿತದ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ರೈಲ್ವೆ ಬೋರ್ಡ್ಗೆ ರೈಲ್ವೆ ಸಚಿವರ ಮೂಲಕ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮನವಿ ನೀಡಿದ್ದರು. ಇದೀಗ ಮತ್ಸ್ಯಗಂಧ ರೈಲಿಗೆ LHB ಕೋಚ್ ಅಳವಡಿಕೆಯ ಪ್ರಕ್ರಿಯೆ ಚುರುಕುಗೊಂಡಿದೆ. ಕೊಂಕಣ ರೈಲ್ವೆ ನಿಗಮವು ದಕ್ಷಿಣ ರೈಲ್ವೆ ಹಾಗೂ ರೈಲ್ವೆ ಮಂಡಳಿಗೆ ಈ ಬಗ್ಗೆ ಕ್ಷಿಪ್ರ ಕೋಚ್ ಅಳವಡಿಕೆಯ ಮನವಿ ನೀಡಿತ್ತು. ಸಂಸದರ ಸೂಚನೆಯಂತೆ ಈಗ ದಕ್ಷಿಣ ರೈಲ್ವೆ, ಕೊಂಕಣ ರೈಲ್ವೆ ಹಾಗೂ ಕೇಂದ್ರ ರೈಲ್ವೆ ಇಲಾಖೆಗೆ ಮತ್ಸ್ಯಗಂಧ ರೈಲಿಗೆ LHB ಅಳವಡಿಕೆ ಕುರಿತು ತಾಂತ್ರಿಕ ಒಪ್ಪಿಗೆ ಕೇಳಿ ಮಾತುಕತೆ ನಡೆಸಿದೆ. ರೈಲು ಮಂಡಳಿಗೂ ಶೀಘ್ರವಾಗಿ LHB ಕೋಚ್ ನೀಡುವಂತೆ ಸಂಸದರು ಸೂಚಿಸಿದ ಹಿನ್ನೆಲೆಯಲ್ಲಿ ಕಾರ್ಖಾನೆಯಿಂದ ಕೋಚ್ ನಿರ್ಮಾಣವಾಗಿ ದಕ್ಷಿಣ ರೈಲ್ವೆಗೆ ಕೋಚ್ ಹಸ್ತಾಂತರವಾಗಲಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗೆ ನೂತನ ಸಂಸದರು ಆಗಮನದಿಂದ ಕೇಂದ್ರ ಸರ್ಕಾರ ಹಾಗೂ ರೈಲ್ವೆ ಇಲಾಖೆಯಿಂದ ಕೆಲವೊಂದು ಯೋಜನೆಗಳು ಬರಲಾರಂಭಿಸಿದೆ. ಕೊನೆಗೂ 2 ಜಿಲ್ಲೆಗೆ ಜನರ ಸಮಸ್ಯೆಗಳ ಅರಿತು ಕೆಲಸ ನಿರ್ವಹಿಸುವ ಸಂಸದರು ಸಿಕ್ಕಿದ್ದಾರೆ.